ಎಲ್ಲ ರಾಬರ್ಟ್ ಬೇಕಾದ್ರೆ ರಾಬರ್ಟ್ ಇನ್ನೇನು ಖಂಡಿತ ಬರ್ತೀವಿ. ಯಾಕಂದ್ರೆ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನಾವು ಆ್ಯಕ್ಚುಲಿ OTT ಎಲ್ಲ ಟಿವಿలో ತೋರ್ಸೋಕೆ ಆ್ಯಕ್ಚುಲಿ ಅಷ್ಟೊಂದು ಕಷ್ಟಪಡಬೇಕಾಗಿತ್ತ. ಹಂಗಿದ್ರೆ ಅದರ ಆ್ಯಕ್ಚುಲಿ ಸೀರಿಯಲ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲ, ಖಂಡಿತ ಥಿಯೇಟ್ರಲ್ಲಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಲವ್ ಬಾಸ್. ಓಕೆ, ಥ್ಯಾಂಕ್ಸ್ ಅ ಲಾಟ್. ನಾವೆಲ್ಲಪ್ಪ ಬಾಸ್, ನೀವುಗಳು ನಮಗೆ ಬಾಸ್, ನೀವು ಸೆಲೆಬ್ರಿಟಿಗಳು. ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಧಾರವಾಡ ಬನ್ನಿ ದಯವಿಟ್ಟು. ಧಾರವಾಡಕ್ಕೆ ಬರ್ತೀವಿ ಪ್ರದೀಪ್, ಬೇಜಾರು ಮಾಡ್ಕೋಬೇಡ್ರಿ. ಸೊ ಈಗ ಆ್ಯಕ್ಚುಲಿ ಮೊನ್ನೆನೇ ಬಂದು ಹೋಗಿದ್ವಿ. ಆ್ಯಕ್ಚುಲಿ ಬರ್ತೀನಿ, ಸಿಗ್ತೀನಿ, ಡೋಂಟ್ ವರಿ. ನಮ್ಮದು ದಿನ ಕರೆದು ಮಾಡೋಣ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಆ್ಯಕ್ಚುಲಿ ಈಗ ಇರೋ ಪ್ರಾಜೆಕ್ಟ್ಗಳು ಮುಗಿಸೋದಕ್ಕೆ ಟೈಮ್ ಇಲ್ಲ. ಸೊ ಇಲ್ಲ, ನಾನು ಆ್ಯಕ್ಚುಲಿ ಥಿಯೇಟ್ರಿಗೆ ಓಪನ್ ಆಗೋದಕ್ಕೆ ಕಾಯ್ತಾ ಇದೆ ಇಷ್ಟು ದಿನ. ಯಾಕಂದರೆ ಮುಂದೇನಾಗುತ್ತೆ ನನ್ನದು ಇದು ಅಂತ ಹೇಳ್ತಾ ಇಲ್ಲ. ಈಗ ನಿಮ್ಗಳಿಗೆಲ್ಲ ಹೆಂಗೆ ಅಂದರೆ ದರ್ಶನ್ ಏನು ಮಾಡ್ತಾರೆ ನೆಕ್ಸ್ಟ್ ಅದೊಂದು ತುಂಬ ಇದ್ದೇ ಇರುತ್ತೆ. ಈಗ ನಾನು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ರಾಬರ್ಟ್ನ ಬಿಟ್ಟು ಆ ಸಿನಿಮಾ ಕೊಡೋಕ್ತಾರೆ. ಬಿಕಾಸ್ ಹಾಟ್ಗೆ ಕೆಲವರು ಅದನ್ನೇ ಇಷ್ಟಪಡ್ತೀರಾ. ಸೊ ಇದಕ್ಕೋಸ್ಕರ ಆ್ಯಕ್ಚುಲಿ ಒಂದು ವರ್ಷದಿಂದ ಕೆಲಸ ಮಾಡಿಲ್ಲ. ಯಾಕಂದರೆ ನನ್ನ ಪ್ರೊಡ್ಯೂಸರ್ಗಳು ಮುಖ್ಯ. ಯಾಕಂದರೆ ಪಾಪ ಅವರೆಲ್ಲೋ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಬೇಕು ಆ್ಯಕ್ಚುಲಿ. ಆಮೇಲೆ ಬಿಸ್ನೆಸ್ ವೈಸು ಅಷ್ಟೇ. ನಾನೀಗ ಇನ್ನೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ಅ ಫ್ರೆಶ್ ಕೇಕ್. ಸೊ ಹಳೆ ಕೇಕ್ ತಿನ್ನೋಕೆ ಯಾರು ಇಷ್ಟಪಡ್ತಾರೆ ಅಂತ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ರಾಬರ್ಟ್ ಬಿಟ್ಟು ಇನ್ನೇನು ಯೋಚನೆ ಮಾಡ್ತಾ ಇಲ್ಲ. ಸೊ ಈಗ ರಾಬರ್ಟ್ ರಿಲೀಸ್ ಫಿಕ್ಸ್, ಈಗ ಮಾರ್ಚ್ 11 ಫಿಕ್ಸ್ ಅಂತ ತಕ್ಷಣ ಅದ್ರ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಆ್ಯಕ್ಚುಲಿ ಆ ಸಿನಿಮಾಗೆ ಒಂದು ಇದಿರುತ್ತೆ. ಸೊ ಆದ್ರಿಂದ ಆ್ಯಕ್ಚುಲಿ ಲೈನಿಗೆ ಸಿನಿಮಾಗಳೆಲ್ಲ ರೆಡಿ ಆಗಿದೆ. ಈಗ ನಮ್ಮ ಶೈಲಜಾನ್ ಅವ್ರದ್ದು, ಸಂದೇಶ್ದು, ನಮ್ಮ ಮಿಲ್ಲಾ ಪ್ರಕಾಶು, ರಾಕ್ಲೈನ್ ವೆಂಕಟೇಶು, ಸುಮಾರು ಜನದ ಈ ಥರ, ನಮ್ಮ ಪ್ರಸಾದ್ ಅಂತ ಹೈದರಾಬಾದಲ್ಲಿ ಅವ್ರದ್ದು ಸುಮಾರು ಜನದೆಲ್ಲ ರೆಡಿ ಆಗ್ತಾ ಇದೆ. ಸೊ ಒಂದೊಂದು ಸ್ಟಾರ್ಟ್ ನಾವು ಆ್ಯಕ್ಚುಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.